ಸೌಂದರ್ಯ ಸಮೂಹ ಸಂಸ್ಥೆಗಳ ಆಶ್ರಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ದೇವಾಲಯಗಳ ಊರಾದ ಕಟೀಲಿನಲ್ಲಿ ನೂತನವಾಗಿ ಆರಂಭಿಸಲಾದ ಸೌಂದರ್ಯ ರೆಸಾರ್ಟ್ ಇದರ ಲೋಕಾರ್ಪಣಾ ಕಾರ್ಯಾಲಯ ಇಂದು ನಡೆಯಿತು. ಕಟೀಲಿನ ಶುಂಠಿಪದವ್ನ ಮಚ್ಚಾರು ಎಂಬಲ್ಲಿ ವಿಶಾಲವಾದ ಪ್ರದೇಶದಲ್ಲಿ ತಲೆಗೆತ್ತಿರುವ ನೂತನ ಸೌಂದರ್ಯ ರೆಸಾರ್ಟ್ ಅನ್ನು ಶ್ರೀ ಕ್ಷೇತ್ರ ಕಟೀಲಿನ ವಾಸುದೇವ ಅಸ್ರಣರು ಲೋಕಾರ್ಪಣೆಗೊಳಿಸಿದರು. ಸಮಾರಂಭದಲ್ಲಿ ಕಾಳಿಮಠದ ರಿಷಿಕುಮಾರ ಸ್ವಾಮೀಜಿ, ರೆಸಾರ್ಟ್ ನಿರ್ದೇಶಕರಾದ ಸೌಂದರ್ಯ ರಮೇಶ್, ತುಳು ಅಕಾಡೆಮಿ ಕತ್ತಲ್ ಸರ್, ಭುವನಾಭಿರಾಮ ಉಡುಪ, ಕಟೀಲ್ ದೇವಳದ ಅನಂತ ಅಸ್ರಣ್ಣ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಕಟೀಲು ತಾಯಿಯ ಪ್ರಸಾದವನ್ನು ಅರಸಿದಂಥ ಇವತ್ತು ಅನುಗ್ರಹ ಆಗಲಿಕ್ಕೆ, ಸೌಂದರ್ಯ ಪ್ಯಾಲೇಸಿನ ಆ ಕಟ್ಟಡ ಆಗಲಿಕ್ಕೆ ಎಲ್ಲ ಸೂತ್ರಧಾರಿ ಅವಳು. ಈ ದೇಶಕ್ಕೋಸ್ಕರ, ಈಗಿನ ಸಂಕಷ್ಟಕ್ಕೋಸ್ಕರ, ಉದ್ಯಮ ವ್ಯವಹಾರ ಕ್ಷೇತ್ರದ ಸಂಕಷ್ಟಕ್ಕೋಸ್ಕರ ಎಲ್ಲರೂ ಪ್ರಾರ್ಥನೆ ಮಾಡಿ, ಕಟೀಲು ತಾಯಿಯಲ್ಲಿ ಪ್ರತಿನಿತ್ಯ ಪ್ರಾರ್ಥನೆ ಮಾಡಿ, ಸೋಮವಾರ ಶನಿವಾರ ಪ್ರತಿ ನಿಮ್ಮ ಪರಿಸರದಲ್ಲಿರತಕ್ಕಂಥ ದೇವಸ್ಥಾನಕ್ಕೆ ಹೋಗಿ ಅಶ್ವತ್ಥ ಕಟ್ಟೆಗೆ 9 ಪ್ರದಕ್ಷಿಣೆ ಬನ್ನಿ. ಇನ್ನಷ್ಟು ದುರಿತಗಳು ಈ ಜಗತ್ತಿಗೆ ಬರತಕ್ಕಂಥ ಆ ರಾಕ್ಷಸ್ಯ ಪ್ರವೃತ್ತಿಗಳಿಂದ ಆಗತಕ್ಕಂಥ ತೊಂದರೆಯಿಂದ ರಕ್ಷಣೆ ಮಾಡಲಿಕ್ಕೆ ಎಲ್ಲರೂ ಪ್ರಯತ್ನಿಸಿ, ಎಲ್ಲರೂ ಸಾಧನೆ ಮಾಡಿ, ಎಲ್ಲರನ್ನೂ ಪ್ರೀತಿಸಿ, ಯಾರಲ್ಲಿಯೂ ಮಾತ್ಸರ್ಯ ಪಡಬೇಡಿ, ಯಾರನ್ನು ಕೇವಲ ಅಂತ ಭಾವಿಸಬೇಡಿ, ಯಾರನ್ನು ದೂಷಿಸ್ಲಿಕ್ಕೆ ಹೋಗಬೇಡಿ. ದೂಷಿಸುವ ಕಾಲದಲ್ಲಿ ದೇವರನ್ನು ನಾಮಸ್ಮರಣೆ ಮಾಡಿ. ಈ ಇಂಥ ಒಂದು ಕ್ಷೇತ್ರದಲ್ಲಿ ರಮೇಶ್ ಅವರು ಅದರಲ್ಲೂ ಕಟೀಲಲ್ಲಿ ಹುಟ್ಟಿ ಅಲ್ಲೊಂದು ಪ್ಯಾಲೇಸ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ಕ್ಷೇತ್ರದ ವಿಜೃಂಭಣೆ ಇನ್ನೊಂದಷ್ಟು. ನನಗೆ ಹೇಳ್ತಾ ಇದ್ರು ಗುರುಗಳು, ಇಲ್ಲಿಗೆ ಪ್ಯಾಲೇಸ್ ಬಂದ ಮೇಲೆ ಬರುವ ಭಕ್ತರ ಸಂಖ್ಯೆ ಜಾಸ್ತಿ ಆಯ್ತು ಅಂತ ಹೇಳಿ, ದೂರರ ಭಕ್ತರ ಸಂಖ್ಯೆ ಜಾಸ್ತಿ ಆಯ್ತು ಅಂತ. ಅದಷ್ಟೇ ಸಾಲಿಲ್ಲ ಅಂತ ರೆಸಾರ್ಟ್ ಮಾಡಿದ್ದಾರೆ. ಈ ರೆಸಾರ್ಟಿನ ವಿಶೇಷತೆ ಏನು ಅಂತ ಅಂದ್ರೆ, ತುಳುನಾಡಿನ ಸಂಸ್ಕೃತಿಯ ಎಲ್ಲ ಚಿತ್ರಣಗಳು ಈ ರೆಸಾರ್ಟ್ ಅಲ್ಲಿ ಇರಬೇಕು ಅನ್ನೋದು ಅವ್ರ ಭಾವ. ಯಾರೋ ಬಂದ್ರು ದೂರ ದೇಶದಿಂದ ಅಂತಂದ್ರೆ ತುಳುನಾಡು ಹೆಂಗಿತ್ರಿ ಹೆಂಗಿದೇರಿ ಅಂದ್ರೆ ತುಂಬಾ ಸುತ್ತಾಡೋದ್ ಬೇಡ. ಅವರು ಸೌಂದರ್ಯ ರಮೇಶ್ನ ಈ ಒಂದು ರೆಸಾರ್ಟ್ ಬಂದ್ಬಿಟ್ರೆ ತುಳುನಾಡು ಏನು ಅಂತ ಇಷ್ಟರಲ್ಲೇ ತೋರಿಸ್ಬಿಟ್ಟವನ್ ಕಣೆ ಅಂತ. ಆ ರೀತಿಯಾಗಿ ಆಗ್ಲಿ. ಈ ಜಾಗ ಸಾಲಲ್ಲ ಅನ್ಸುತ್ತೆ ನನಗ ಅನ್ನಿಸ್ತಿರೋ ದೈವ ಪ್ರೇರಣೆಯಿಂದ, ಕಟೀಲು ದುರ್ಗಾ ಪರಮೇಶ್ವರಿಯಿಂದ ಈ ಜಾಗದ ಜೊತೆಗೆ ಇದು ಆವರಿಸುತ್ತೆ. ಸುಮಾರು ಸುತ್ತಮುತ್ತ ಇರುವ ಜಾಗವನ್ನೆಲ್ಲ ಆವರಿಸಿ ತುಳುನಾಡಿನ ಕೀರ್ತಿಯಾಗಿರ್ತಕ್ಕಂಥ ಒಂದು ಕ್ಷೇತ್ರವಾಗಿ ಮಾರ್ಪಡುತ್ತೆ. ಇದು ರೆಸಾರ್ಟ್ ಅನ್ನೋದೋಗಿ ತುಳುನಾಡ ಸಂಸ್ಕೃತಿ ಅನ್ನೋದನ್ನ ಅದು ಹೆಸರನ್ನ ಗಳಿಸುತ್ತೆ ಅಂತ ಹೇಳ್ತಾ ಇದ್ದೇನೆ. ಕಟೀಲ್ನಲ್ಲಿ ಮಾಡಿದಂತಹ ಕೆಲವು ಕೆಲಸಗಳನ್ನು ಕಂಡಾಗ ತುಂಬಾ ಮಾನಸಿಕ ಆನಂದವಾಗುತ್ತೆ. ನಮ್ಮ ತಮ್ಮ ಹೇಳಿದಂತೆ ಆ ಸೌಂದರ್ಯ ಪ್ಯಾಲೇಸ್ನಿಂದಾಗಿ ಎಷ್ಟೋ ಜನರು ಬಂದು ಆರಾಮವಾಗಿದ್ದು ದೇವರ ದರ್ಶನ ಪಡೆದುಕೊಂಡು ಅವರ ಮನಸ್ಸನ್ನು ಸಂತುಷ್ಟಿಗೊಳಿಸ್ತಾ ಇದ್ದಾರೆ. ಇದರಿಂದ ಹಾಗೆ ಇನ್ನೂ ಬಂದಂತಹ ಜನರಿಗೂ, ಊರಿನವರಿಗೂ ಪರವೂರಿನವರಿಗೂ ಸ್ವಲ್ಪ ನೆಮ್ಮದಿ ಬೇಕು ಅನ್ನುವಂತಹ ದೃಷ್ಟಿಯಿಂದ ಮಾಡಿದಂತಹ ಈ ಸೌಂದರ್ಯ ರೆಸಾರ್ಟ್ ಕೂಡ ಎಲ್ಲರ ಮನಸ್ಸಿಗೆ ಆನಂದವನ್ನು ಕೊಡಲಿ. ಇದರಿಂದ ಜನರ ಮನಸ್ಸು ಸಂತೃಪ್ತಿಯಾಗಲಿ, ಆ ಪರಮಾತ್ಮನ ಒಂದು ಸಾನ್ನಿಧ್ಯವನ್ನು ಕಾಣುವುದಕ್ಕೆ ಒಂದು ಜಾಗವಾಗಲಿ ಅಂತ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ರಿಸಾರ್ಟ್ ಅಂತ ಹೇಳಿದ್ರೆ ಜನ ಏನೇನೋ ಆಲೋಚನೆ ಮಾಡ್ತಾರೆ. ಮನೆಯಲ್ಲಿ, ಕುಟುಂಬದಲ್ಲಿ, ಸಂಸಾರದಲ್ಲಿ ಎಲ್ಲ ಈ ಜಂಜಾಟದ ಮಧ್ಯದಲ್ಲಿ ಇದ್ದಾಗ ಏಕಾಂತವಾಗಿ ನೆಮ್ಮದಿಯಲ್ಲಿ ಸಿಗ್ತದೆ ಅಂತ ಜನಗೆಲ್ಲ ಹುಡುಕ್ತಾ ಇದ್ದಾರೆ. ಅಂಥವರಿಗೆ ಅನುಕೂಲವಾಗಲಿಕ್ಕೆ ಈ ಪ್ರಕೃತಿ ಸೌಂದರ್ಯದ ಮಧ್ಯದಲ್ಲಿ ಬಹುಶಃ ಯಾರಿಲ್ಲದ ಸಂದರ್ಭದಲ್ಲಿ ಒಬ್ರು ಇಬ್ರು ಹೋಗ್ಲಿಕ್ಕೆ ಹೆದರಿಕೆ ಅಂತ ಜಾಗ ಇರುವಂತಹ ಜಾಗ, ಅಂತಹ ಜಾಗದಲ್ಲಿ
ನೆಮ್ಮದಿಯಲ್ಲಿ ಕೊಟ್ಟು ಪ್ರಕೃತಿಯ ಸೌಂದರ್ಯದೊಂದು ನೆಮ್ಮದಿಸಿ ತನ್ನ ಆತ್ಮವನ್ನು ಏಕೀಕೃತವಾಗಿ ದೇವರ ಮೇಲೆ ಉಳಿಸಿ ಅನುಕೂಲವಾದಂತಹ ಜಾಗ ಇದೊಂದು ರಿಸೋರ್ಟ್ ಅಲ್ಲೇ ಮಾಡಿ ಕಟೀಲಿನ ತಾಯಿಯ ಸಮೀಪದಲ್ಲಿ ಬಂದವರಿಗೆ ಇಂತಹ ಒಂದು ಸುವ್ಯವಸ್ಥೆ ಆಗಬೇಕು ಅಂತ ದೊಡ್ಡ ಮನಸ್ಸಲ್ಲಿ ಅವರು ಮಾಡಿದ್ದಾರೆ. ಇದರ ಸದುಪಯೋಗವನ್ನು ಜನರು ಮಾಡಿಕೊಳ್ಳಿ. ಇದರ ಸದುಪಯೋಗ ಮಾಡಿಕೊಂಡು ಜನರಿಗೆ ಉಪಕಾರ ಆಗುವುದರೊಂದಿಗೆ ಅದಕ್ಕೆ ರಮೇಶರಿಗೂ ಅವರ ಭಾವಿ ಜೀವನಕ್ಕೆ ಇದು ಪೂರಕವಾಗಲಿ, ಅವರ ವ್ಯವಹಾರ ಕ್ಷೇತ್ರಕ್ಕೆ ಅಭಿವೃದ್ಧಿ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ